ನವಸಹಜ ಸಮುದಾಯ ಸಂಘಟನೆ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ವತಿಯಿಂದ ಗುರುವಾರ ಬಿಸಿ ರೋಡ್ನಲ್ಲಿ ನಡೆದ ಲಾವಣ್ಯ ಹತ್ಯೆ ಆರೋಪಿಯನ್ನ ಜಾತಿ ಧರ್ಮ ನೋಡದೆ ಆತನನ್ನ ಗಲ್ಲಿಗೇರಿಸಬೇಕು ಎಂದು ಆಗ್ರಹಿಸಿ ಶನಿವಾರ ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಲಾವಣ್ಯ ಹತ್ಯೆ ಆರೋಪಿಯ ಬಂಧನವಾಗಿದ್ದು ಆತನನ್ನ ನಿರ್ದಾಕ್ಷಿಣ್ಯವಾಗಿ ಗಲ್ಲಿಗೇರಿಸಬೇಕು. ಈ ರೀತಿ ಕಠಿಣವಾಗಿ ಶಿಕ್ಷಿಸದಿದ್ರೆ ಇನ್ನೂ ಅದೆಷ್ಟೋ ಹೆಣ್ಣು ಮಕ್ಕಳು ಬಲಿಯಾಗಲಿದೆ. ಅಮಾಯಕ ಹೆಣ್ಣು ಮಕ್ಕಳ ಹತ್ಯೆ ಮಾಡುವವರಿಗೆ ಎಚ್ಚರಿಕೆಯಂತಿರಬೇಕು. ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗಿದೆ ಎಂಬುದು ಕಳವಳಕಾರಿ ಎಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಲಿಖಿತ ಆಗ್ರಹಿಸಿದರು. ಲಾವಣ್ಯ ಅನ್ನೋ ಒಂದು ಕುಪೇರದ ಹೆಣ್ಣಿನೊಂದು ಬರ್ಬರ ಹತ್ಯೆ ಆಗಿದೆ ಬೀಸೂರು ಬಸ್ ಸ್ಟ್ಯಾಂಡ್ನಲ್ಲಿ. ಆ ಹತ್ಯೆ ಮಾಡಿದ ವ್ಯಕ್ತಿ ಈಗಾಗಲೇ ಬಂಧಿಸಿರಂತೆ. ಆ ವ್ಯಕ್ತಿಯನ್ನು ಬಂಧಿಸುವುದು ಮಾತ್ರವಲ್ಲ, ಆ ವ್ಯಕ್ತಿಯನ್ನು ಸಾರ್ವಜನಿಕರ ಸ್ಥಳದಲ್ಲಿ ಅವನು ಗಲ್ಲಿಗೇರಿಸಬೇಕು, ಕಠಿಣ ಶಿಕ್ಷೆ ಕೂಡ ಕೊಡಬೇಕು. ಯಾಕೆಂದರೆ ನಾವು ಈ ರೀತಿ ಮಾಡಿದರೆ ಒಂದು ಕಾನೂನು ತರಲಿಲ್ಲದ್ರೆ ಅಮಾಯಕ ಹೆಣ್ಣಿನ ಜೀವಕ್ಕೆ ಬೆಲೆ ಇಲ್ಲದಾಗಿದೆ. ಒಂದು ಹೆಣ್ಣನ್ನು ಈ ರೀತಿ ಅಮಾಯಕವಾಗಿ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಒಂದು ಹತ್ಯೆ ಮಾಡ್ತಾರೆ ಅಂದರೆ ಇದು ಕಾನೂನು ಸುವ್ಯವಸ್ಥೆ ಎಲ್ಲಿ ತನಕ ಹೋಗಿದೆ ಅಂತ ಗೊತ್ತಾಗ್ತಿಲ್ಲ. ಮಾನ್ಯ ಗೃಹ ಸಚಿವರು ಕೂಡ ನಾವು ಒತ್ತಾಯ ಮಾಡ್ತೇವೆ, ಕೂಡಲೇ ಒಂದು ಆದೇಶ ಹೊರಡಿಸಿ ಅವನನ್ನು ಕೂಡಲೇ ಹತ್ಯೆ ಮಾಡಬೇಕು. ಹತ್ಯೆ ಮಾಡೋದಕ್ಕೆ ಸಾರ್ವಜನಿಕ ಸ್ಥಳದಲ್ಲೇ ಅವನು ಹತ್ಯೆ ಮಾಡಬೇಕು. ಹಾಗಾಗಿ ನಾವೆಲ್ಲರೂ ನಮ್ಮ ನವಸಹಜ ಸಮುದಾಯ ಸಂಘಟನೆ ಪರ ನಾವೆಲ್ಲರೂ ಸಮುದಾಯದವರು ಆಗ್ರಹಿಸಿದ್ದೇವೆ. ನವಸಹಜ ಸಮುದಾಯ ಸಂಘಟನೆಯ ಕಾರ್ಯಕರ್ತರು ಆರೋಪಿಯನ್ನ ಗಲ್ಲಿಗೇರಿಸಬೇಕು ಎಂದು ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದರು.